ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಇದ್ದ ಮೀಸಲಾತಿಯನ್ನ ರದ್ದು ಮಾಡಿದ ನಿರ್ಣಯವನ್ನ ಖಂಡಿಸಿ ರಾಜ್ಯ ಬಿಜೆಪಿ ಸರ್ಕಾರ ವಿರುದ್ಧ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿಯಿಂದ ಪುತ್ತೂರು ಕಿಲ್ಲೆ ಮೈದಾನದ ಅಮರ್ ಜವಾನ್ ಸ್ಮಾರಕ ಜ್ಯೋತಿ ಬಳಿ ಪ್ರತಿಭಟನೆ ನಡೆಯಿತು. ಮುಸ್ಲಿಮರಿಗೆ ಪ್ರವರ್ಗ 2B ಅಡಿಯಲ್ಲಿದ್ದ 4% ಮೀಸಲಾತಿಯನ್ನ ರದ್ದು ಮಾಡಿರುವುದು ಒಂದು ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಮಾಡಿರುವ ಉದ್ದೇಶಿತ ದಾಳಿಯಾಗಿದ್ದು, ಬರುವ ಚುನಾವಣೆಯಲ್ಲಿ ಇದರ ಪರಿಣಾಮ ಬಿಜೆಪಿ ಎದುರಿಸಬೇಕಾದೀತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ಅಬ್ದುಲ್ ಮಜೀದ್ ಖಾನ್ ಅವರು ಮಾತನಾಡಿ, ವಿವಿಧ ಆಯೋಗ ಕೂಡ ಮುಸ್ಲಿಮರನ್ನ ಹಿಂದುಳಿದ ವರ್ಗಗಳಿಗೆ ಸೇರಿಸುವುದನ್ನ ನಾವು ಕಾಣಬಹುದು. ಟಿಪ್ಪು ಮತ್ತು ಅಸ್ಮತುಲ್ಲಾ ಖಾನ್ ಅವರ ಸಂತತಿಯಾಗಿರುವ ನಾವು ಹೋರಾಟದ ಮೂಲಕ ನ್ಯಾಯಾಲಯದಲ್ಲಿ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಿದ್ದೇವೆ ಎಂದರು. ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಉಪಾಧ್ಯಕ್ಷ ಅಬ್ದುಲ್ ಹಮೀದ್ ಸಾಲ್ಮರ್, ಮುಖಂಡರಾದ ಅಶ್ರಫ್ ಬಾವು ಸಹಿತ ಹಲವರು ಉಪಸ್ಥಿತರಿದ್ದರು. ನಮ್ಮ ಹಕ್ಕು ಮೀಸಲಾತಿ 4% ರದ್ದಾಗಿಸಿ ಜನ ವಿರೋಧಿ ಆಡಳಿತ ನೀಡಿ ಸಂವಿಧಾನಿಕ ಪ್ರತಿಜ್ಞೆ ಮರೆತು ಸರ್ವಾಧಿಕಾರ ಮರೆಯದಿರಿ. 4% ಮೀಸಲಾತಿ ರದ್ದು ಮಾಡಿ ಬಿಜೆಪಿ ಅನ್ಯಾಯ ಎಸಗುತ್ತಿರಲು ಮೌನವಾದ ವಿಪಕ್ಷಗಳೇ ನಿಮಗಿದೋ ನಮ್ಮಯ ಧಿಕ್ಕಾರ, ನಿಮಗಿದೋ ನಮ್ಮಯ ಧಿಕ್ಕಾರ. ಕೊಡುವೆ ಮುಂದಕ್ಕೆ ಉತ್ತರ. ಜನ ವಿರೋಧಿ ಕಾನೂನುಗಳು, ರೈತ ವಿರೋಧಿ ಮಸೂದೆಗಳು, ಮುಸ್ಲಿಂ ವಿರೋಧಿ ಆದೇಶಗಳು, ಬಿಜೆಪಿ ಆಡಳಿತದ ಕುತಂತ್ರಗಳು ಒಂದಾಗಲೇಬೇಕು. ನಾಡ ಜನರೇ, ಮಾಡಿದ್ದೀರಾ? ಯಾವ ಯಾವ ತರಕಾರಿಗಳು ಬೇಕು, ಏನೇನು ತಿನ್ಬೇಕಂತ ಹೇಳಿ ಮೀಟಿಂಗ್ ಮಾಡಿದ್ದೀರಾ? ಈ ಮೀಟಿಂಗ್ ಅನ್ನು ನೋಡಿಕೊಂಡು ಕೂತ್ಕೊಳ್ಳುವಂತಹ ಒಂದು ತಾಳ್ಮೆ ಮತ್ತು ಆ ಒಂದು ಸಹಿಷ್ಣುತೆಯನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 70 ವರ್ಷ ನೋಡ್ತಾ ಬಂದಿದೆ. ಯಾವಾಗ ಈ ಒಂದು ರೀತಿಯ ಒಂದು ಕಾಯ್ದೆಯನ್ನು ಇದನ್ನು ರದ್ದುಗೊಳಿಸಿದ್ದೀವಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಅವತ್ತೇ ನಾವು ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ. ಅವತ್ತೇ ನಾವು ಇದಕ್ಕೆ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ನ್ಯಾಯಾಲಯದಲ್ಲಿ ಹೋಗಿ ನ್ಯಾಯಯುತವಾದಂತಹ ಹೋರಾಟವನ್ನು ಮಾಡುವುದಕ್ಕೆ ಕೂಡ ಸಿದ್ಧರಾಗಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ದಿನ ನಾವು ಯೋಚಿಸಬೇಕಾದಂತಹ ಒಂದು ಸಂದರ್ಭ ಏನಂತ ಹೇಳಿದರೆ, ಈ ರೀತಿ ಒಂದು ಕಾಯ್ದೆಯ ಮೇಲೆ ಮತ್ತೊಂದು ಕಾಯ್ದೆ ಮೇಲೆ ಇನ್ನೊಂದು ಕಾಯ್ದೆ ತರ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿರತಕ್ಕಂತಹ ಕಾಂಗ್ರೆಸ್ನ ಮುಸ್ಲಿಂ ಶಾಸಕರು ಇವರು ಯಾರು ಇದರ ಬಗ್ಗೆ ಚಕಾರ ಎತ್ತುವುದಕ್ಕೆ ಹೋಗ್ತಾ ಇಲ್ಲ. ಇದೇನೀಗ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮೊಸಳೆ ಕಣ್ಣೀರನ್ನು ಹಾರಿಸಿಕೊಂಡು ಈ ಒಂದು ಸಮುದಾಯವನ್ನು ಸಮಾಧಾನ ಪಡಿಸತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಸ್ನೇಹಿತರು ಹೇಳಿದಾಗೆ ಇವತ್ತಿನ ದಿನ ಒಂದು ವೇಳೆ ಈ ಒಂದು ರೀತಿಯ ಕಾಯ್ದೆ ರದ್ದಾದರೆ ಸರಿಸುಮಾರು 1700 ಇಂಜಿನಿಯರ್ಗಳು, 300 ಮಂದಿ ವೈದ್ಯರುಗಳು, ಅದೇ ರೀತಿ ಈ ದಂತ ಚಿಕಿತ್ಸೆ ಮಾಡತಕ್ಕಂತಹ ವೈದ್ಯರುಗಳು ಇವತ್ತು ನಮ್ಮ ಅವಕಾಶ ವಂಚಿತರಾಗುವಂತಹ ಒಂದು ಸಂದರ್ಭ ಬರ್ತದೆ.